ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನ ಕಾರಣಿಕದ ಕ್ಷೇತ್ರವಾದ ಶ್ರೀ ಕ್ಷೇತ್ರ ಪನೋಲಿಬೈಲಿಗೆ ತಾಯಿ ಕಲ್ಲುರ್ಟಿ ಕಲ್ಕುಡ ದೈವದ ಜೊತೆಗೆ ಬಂದು ನೆಲೆಯಾಗುವ ಸಮಯದಲ್ಲಿ ಯಾವ ರೀತಿಯ ಕಾರಣಿಕಗಳನ್ನು ಮೆರೆದಿದ್ದಾಳೆಂಬ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಸುಮಾರು 400 ವರ್ಷಗಳ ಹಿಂದೆ ಉಪ್ಪಿನಂಗಡಿಯ ಮಾಂತ್ರಿಕರಾದ ಉಬಾರ ವೈಲಯರ ಮನೆಯ ದೈವಗಳಾಗಿ ಮೆರೆದಂತಹ ಕಲ್ಕುಡ ಕಲ್ಲುರ್ಟಿ ದೈವಗಳು ಕ್ರಮೇಣ ತುಳುನಾಡಿನ ಹಲವು ಕಡೆಗಳಲ್ಲಿ ನೆಲೆ ನಿಂತು ನಂತರ ಸಜಿಪ ಮಾಗಣೆಗೆ ಪ್ರವೇಶ ಪಡೆಯುತ್ತಾರೆ. ಆ ಸಮಯದಲ್ಲಿ ಸಜಿಪ ಮಾಗಣೆಯಲ್ಲಿ ನಾಲ್ಕೈತಾಯ ಉಳ್ಳಾಳ್ತಿ ಅಮ್ಮ ಹಾಗೂ ನಡಿಯೇಳು ದೈವಗಳು ಅಧಿಕಾರದಲ್ಲಿರುತ್ತಾರೆ. ಈ ದೈವಗಳಿಗೆ ನೇಮ ನಡೆಯುತ್ತಿರುವಾಗ ಮಾಗಣೆಯ ಕುಲಾಲ ವಂಶದ ವ್ಯಕ್ತಿಯೊಬ್ಬರ ಮೈಮೇಲೆ ಕಲ್ಲುರ್ಟಿ ಆವೇಶ ಭರಿತಳಾಗಿ ತನಗೂ ಈ ಮಾಗಣೆಯಲ್ಲಿ ಜಾಗ ಬೇಕೆಂದು ಕೇಳುತ್ತಾಳೆ. ಆಗ ಆ ಮಾಗಣೆಯ ಗುರಿಕಾರರ ಅಣತಿಯಂತೆ ಆ ಆವೇಶ ಭರಿತ ವ್ಯಕ್ತಿಯನ್ನು ಹೊರಗೆ ದೂಡುತ್ತಾರೆ. ಇದರಿಂದ ಕೋಪಗೊಂಡ ಕಲ್ಲುರ್ಟಿ ದೈವಗಳ ನೇಮದ ಸಿರಿಮುಡಿಗೆ ಬೆಂಕಿ ಹಚ್ಚುತ್ತಾಳೆ. ನಂತರ ಆಕೆಯೇ ಆ ಬೆಂಕಿಯನ್ನು ನಂದಿಸುತ್ತಾಳೆ. ಅನಂತರ ಆ ದೈವಗಳಿಗೂ ಕಲ್ಲುರ್ಟಿಗೂ ಒಪ್ಪಂದವಾಗಿ ಒಂದು ಕಲ್ಲಿನಲ್ಲಿ ಕಲ್ಲುರ್ಟಿ ಐಕ್ಯವಾಗುತ್ತಾಳೆ. ನಂತರ ಆ ಕಲ್ಲನ್ನು ಸಜಿಪ ಮೂಡದ ಬರ್ಕೆ ಶೆಟ್ಟಿಯವರ ವಂಶಸ್ಥರ ಜೊತೆ ಸೇರಿಕೊಂಡು ಗುಡ್ಡಮೂಲ್ಯ ಎನ್ನುವ ವ್ಯಕ್ತಿಯೊಬ್ಬರು ಹೊತ್ತುಕೊಂಡು ಬರುತ್ತಿರುತ್ತಾರೆ. ಪನೋಲಿಬೈಲು ಎನ್ನುವ ಜಾಗ ತಲುಪಿದಾಗ ಅವರಿಗೆ ಆಯಾಸವಾಗಿ ಆ ಕಲ್ಲನ್ನು ನೆಲದಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಕುಳಿತುಕೊಳ್ಳುತ್ತಾರೆ. ಆಯಾಸ ಪರಿಹಾರವಾಗಿ ಆ ಕಲ್ಲನ್ನು ತೆಗೆಯುವಾಗ ಆ ಕಲ್ಲು ಅಲ್ಲೇ ಸ್ಥಿರವಾಗಿ ಆ ಕಲ್ಲನ್ನು ಎತ್ತಲಾಗುವುದಿಲ್ಲ. ಅಂದು ಮಂಗಳವಾರದ ಶುಭ ದಿನವಾದ್ದರಿಂದ ಕಲ್ಲುರ್ಟಿ ತನ್ನ ಸಹೋದರ ಕಲ್ಕುಡನ ಜೊತೆ ಅಲ್ಲೇ ನೆಲೆ ನಿಲ್ಲುತ್ತಾರೆ. ಒಂದು ಲೋಟ ಹಾಲು ಸ್ವೀಕಾರ ಮಾಡಿ ಕೋಲ ಸೇವೆಯನ್ನು ಪಡೆದ ತಾಯಿ ಮುಂದೆ ನಡೆಯಬೇಕಾದ ಕಟ್ಟಳೆಗಳನ್ನು ತಿಳಿಸುತ್ತಾ ತನ್ನ ಅರ್ಚಕ ಕೆಲಸವನ್ನು ಗುಡ್ಡಮೂಲ್ಯರ ಕುಟುಂಬಸ್ಥರೇ ಮಾಡಬೇಕೆಂದು ಅವರಿಗೆ ಸೂತಕವಿದ್ದ ಸಮಯದಲ್ಲಿ ಅವರ ನೆಂಟಸ್ಥರಾದ ಗುಜರಾನ್ ಗೋತ್ರದವರು ದೈವದ ಚಾಕರಿ ಮಾಡಬೇಕೆಂಬ ಅಪ್ಪಣೆ ನೀಡಿ ಆ ಕ್ಷೇತ್ರದಲ್ಲಿ ಕಲ್ಕುಡ ಮತ್ತು ಕಲ್ಲುರ್ಟಿ ದೈವಗಳು ನೆಲೆ ನಿಲ್ಲುತ್ತಾರೆ. ಆನಂತರ ಕೆಲವು ವರ್ಷಗಳ ನಂತರ ತಾಯಿಗೆ ಅಗೆಲು ನೀಡಲು ಆಹಾರ ಬೇಯಿಸಲು ಬಿದಿರು ಕಡಿಯುತ್ತಿದ್ದ ಜಾಗವನ್ನು ಮಂಚಿಯ ಮುಸ್ಲಿಂ ಮನೆತನದವರು ಆ ಜಾಗವನ್ನು ಖರೀದಿಸಿಕೊಂಡು ಇನ್ನು ಮುಂದಕ್ಕೆ ಬಿದಿರು ಕಡಿಯಬಾರದೆಂದು ಹೇಳಿದಾಗ ಗುಡ್ಡಮೂಲ್ಯರ ಕುಟುಂಬಸ್ಥರು ಕಂಗಾಲಾಗುತ್ತಾರೆ. ಈ ಬಗ್ಗೆ ತಾಯಿಯಲ್ಲಿ ದೂರು ಕೂಡ ನೀಡುತ್ತಾರೆ. ಕಟ್ಟಡ ಕಾಂಟ್ರಾಕ್ಟರ್ ಆಗಿರುವಂತಹ ಆ ಮನೆತನದವರು ನಿರ್ಮಿಸಿರುವಂತಹ ಬಹುಮಹಡಿ ಕಟ್ಟಡ ನೆಲಕ್ಕೆ ಕುಸಿದು ಬೀಳುತ್ತದೆ. ಇದರಿಂದ ಆ ಮನೆತನದವರು ತೀರ ನಷ್ಟ ಅನುಭವಿಸುತ್ತಾರೆ. ತಾಂಬೂಲ ಪ್ರಶ್ನೆಯಲ್ಲಿ ನೋಡಿದಾಗ ತಾಯಿ ಕಲ್ಲುರ್ಟಿಯ ದೃಷ್ಟಿ ಆ ಕುಟುಂಬದ ಮೇಲಿರುವುದಾಗಿ ತಿಳಿದು ಬಂದಾಗ ಕಲ್ಲುರ್ಟಿ ದೈವದ ಹೆಸರಿನಲ್ಲಿ 9 ಸೆನ್ಸ್ ಜಾಗವನ್ನು ದಾನವಾಗಿ ಬರೆದುಕೊಡುತ್ತಾರೆ. ಅನಂತರದ ದಿನಗಳಲ್ಲಿ ಬೇರೆ ಬೇರೆ ಊರುಗಳಿಂದ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಈ ದೈವದ ಮುಂದೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಹರಕೆಯನ್ನು ತೀರಿಸಿ ನೆಮ್ಮದಿಯನ್ನು ಕಾಣುತ್ತಿದ್ದಾರೆ. ಒಂದು ಚೆಂಡು ಮಲ್ಲಿಗೆಗೆ ಒಲಿಯುವ ತಾಯಿ ಕಷ್ಟಗಳನ್ನು ದೂರ ಮಾಡಿ ಭಕ್ತರ ಮುಖದಲ್ಲಿ ಮಲ್ಲಿಗೆ ಅರಳಿದಂತೆ ನಗುವನ್ನು ಅರಳಿಸುತ್ತಾಳೆ. ಮಲ್ಲಿಗೆ ಹೂವು, ಅಗೆಲು ಸೇವೆ ಹಾಗೂ ಕೋಲ ಸೇವೆಗಳನ್ನು ಭಕ್ತರು ಹರಕೆಯ ರೂಪದಲ್ಲಿ ಈ ಕ್ಷೇತ್ರಕ್ಕೆ ಒಪ್ಪಿಸುತ್ತಾರೆ. ಪನೋಲಿಬೈಲಿನ ತಾಯಿ ಎಲ್ಲರನ್ನೂ ಆಶೀರ್ವಾದ ನೀಡಲಿ ಎಂದು ಕೈಮುಗಿದು ಬೇಡುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.